ಆಟಿಕಲ್ನ ಕಣಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಶನಿವಾರ ವೈದ್ಯರ ದಿನಾಚರಣೆಯನ್ನ ಆಚರಿಸಲಾಯಿತು. ಕಣಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಚೇರ್ಮನ್ ಯುಕೆ ಮೋನು ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿದ್ದುಕೊಂಡು ಸಮಾಜಕ್ಕೆ ಅಪಾರ ಸೇವೆಯನ್ನ ನೀಡಿರುವ ಭಾರತ ರತ್ನ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಸ್ಮರಣಾರ್ಥ ವೈದ್ಯರ ದಿನಾಚರಣೆಯನ್ನ ಆಚರಿಸುತ್ತಿರುವುದು ಪ್ರಸ್ತುತ ನಿಸ್ವಾರ್ಥ ಸೇವೆಯಲ್ಲಿರುವ ವೈದ್ಯರಿಗೆ ಮಾದರಿ. ಅನಾಟಮಿ ವಿಭಾಗದ ದಿವಂಗತ ಅರುಣಾಚಲಂ ಕುಮಾರ್ ಅವರ ಸೇವಾ ವೈಖರಿ ಹಾಗೂ ಅವರಲ್ಲಿದ್ದ ಜ್ಞಾನ ಅಪಾರ. ಈ ದಿನದಂದು ಅವರನ್ನ ಸ್ಮರಿಸುತ್ತೇನೆ ಎಂದರು. ಲಕ್ಷಾಂತರ ಕೋಟ್ಯಾಂತರ ಜನಗಳು ವಿದ್ಯಾರ್ಥಿಗಳು ಕೆಲವು ಗುರುಗಳಿಗಿರ್ತಾರೆ, ಡಾಕ್ಟರ್ಗಳಿಗಿರ್ತಾರೆ, ಧರ್ಮಗುರುಗಳಿಗಿರ್ತಾರೆ, ಧಾರ್ಮಿಕ ನೇತಾರಗಳಿಗೂ ಇರ್ತಾರೆ, ಅದರದ್ದು ಧಾರ್ಮಿಕ ಪಂಡಿತರಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಾವೆಲ್ಲರೂ ಕೂಡ ಅವರವರ ಕರ್ತವ್ಯವನ್ನು ಪಾಲನೆ ಮಾಡುವವರೇ, ಮಾಡದೇ ಇರುವವರು ಯಾರಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡಿದರೆ ನಿಮ್ಮ ಹೆಸರು ಶಾಶ್ವತವಾಗಿರುತ್ತದೆ. ಫಿಸಿಯಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಉದಯ್ ಶಂಕರ್, ಕಣಚೂರು ವೈದ್ಯಕೀಯ ವಿಜ್ಞಾನಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್, ಡೀನ್ ಡಾಕ್ಟರ್ ಎಚ್.ಎಸ್. ವಿರೂಪಾಕ್ಷ, ಸಹ ಡೀನ್ ಡಾಕ್ಟರ್ ಶ್ರೀಶಾ ಖಂಡಿಗೆ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಡಾಕ್ಟರ್ ಕೆಜಿ ಕಿರಣ್ ಮಾತನಾಡಿ, ಆಧುನಿಕ ತಂತ್ರಜ್ಞಾನಗಳನ್ನ ಅರಿತು ವೈದ್ಯರು ಹೈಟೆಕ್ ಆಗಿ ಕಾರ್ಯನಿರ್ವಹಿಸಬೇಕಿದೆ. ಜೊತೆಗೆ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನ ಇರಿಸಿಕೊಂಡು ವ್ಯವಹರಿಸುವುದು ಒಳಿತು ಎಂದು ಕಿವಿಮಾತು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಯಾಸೀರ್, ಡಾಕ್ಟರ್ ರಾಯ್ ಫ್ರಾಂಕ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.